ಕಸ್ತೂರ್ಬಾ ನಗರ ಚಿಟ್ಪಾಡಿಯ ಇಲ್ಲಿಯ ಒಂದು ನಾನು ಸದಸ್ಯನಾಗಿದ್ದೇನೆ. ಮೊನ್ನೆ ತಾನೇ ಶುಕ್ರವಾರ 5 ತಾರೀಕಂದು ರಾತ್ರಿ 1:30 ಗಂಟೆ ವೇಳೆಗೆ ನಮ್ಮ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾಣಿಕೆ ಡಬ್ಬಿ ಕಳವಾಗಿತ್ತು. ಆ ಕಾಣಿಕೆ ಡಬ್ಬಿಯಲ್ಲಿ ಸುಮಾರು ಮೌಲ್ಯ ಇರುವುದರಿಂದ ನಮ್ಮ ದೇವಸ್ಥಾನದಲ್ಲಿ ಮರುದಿನ ಶನಿವಾರ ದಿವಸ ಒಂದು ಭಕ್ತರ ಒಂದು ಸೇವೆ ದರ್ಶನ ನಡೆದಿತ್ತು. ಆ ದರ್ಶನ ಸಂದರ್ಭದಲ್ಲಿ ನಮ್ಮ 10 ಸಂವತ್ಸರ ಹಾಗೂ ಸಮಿತಿ ಸದಸ್ಯರು ಈ ದೈವದಲ್ಲಿ ಆ ಕಳ್ಳ ಯಾರು ಎಂಬುದು ಪ್ರಶ್ನೆ ಕೇಳಿದರು. ಆ ಕಳ್ಳ ನಿಮಗೆ 24 ಗಂಟೆಯೊಳಗೆ ನಾನು ತೋರಿಸಿಕೊಡುತ್ತೇನೆ ಎಂದು ದೈವದ ಒಂಜಿ ಸತ್ಯದ ನುಡಿಯಾಗಿತ್ತು. ಅದೇ ಪ್ರಕಾರ ಆದಿತ್ಯವಾರ ಬೆಳಿಗ್ಗೆ ನಾನು ಉಡುಪಿ KSRT ಬಸ್ ಸ್ಟ್ಯಾಂಡ್ ನಿಲ್ದಾಣದ ಆಟೋ ಡ್ರೈವರಲ್ಲಿ ದುಡಿತಿದ್ದೇನೆ. ಆ 8 ಗಂಟೆ ಹೊತ್ತು ಸಮಯದಲ್ಲಿ ನಾನು ಅವ ನಿದ್ರಿಸಿದ ಸಮಯದಲ್ಲಿ ಎಲ್ಲರೂ 8 ಗಂಟೆ ನಂತರ ಎಲ್ಲರೂ ಎದ್ದು ಹೋಗಿದ್ದಾರೆ. ಅಲ್ಲೇ ಮಲಗಿದ್ದ. ಆ ಮಲಗಿದ ಸಂದರ್ಭದಲ್ಲಿ ನಾನು ಇಲ್ಲಿ CC ಕ್ಯಾಮರಾದಲ್ಲಿ ಆ ಭಾವಚಿತ್ರ ನೋಡಿ ಆ ಭಾವಚಿತ್ರಕ್ಕೂ ಮತ್ತು ಅವನಿಗೆ ಒಂದು ಹೋಲಿಕೆ ಬಂದ ನಂತರ ನಾನು ಪೊಲೀಸ್ ಠಾಣೆಗೆ ನಾನು ಮತ್ತು ನನ್ನ ಗೆಳೆಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸ್ನವರು ಬಂದ ಮೇಲೆ ಅವನು ಬರುವವರೆಗೆ ಅವನು ನಿದ್ದೆಯಲ್ಲಿ ಏಳಲಿಲ್ಲ. ಅದೇ ಥರ ಪೊಲೀಸ್ನವರು ತನಿಖೆ ಮಾಡಿ ನಮಗೆ ನಿಮ್ಮಲ್ಲಿ ದೇವಸ್ಥಾನದಲ್ಲಿ ಕಳವು ಮಾಡಿದ ವ್ಯಕ್ತಿ ಇವನೇ ಎಂಬುದು ನಮಗೆ ಅವರು ಮಾಹಿತಿ ನೀಡಿದ್ದು. ಅದೇ ನಂತರ ಎಲ್ಲವೂ ಕಡೆಯಲ್ಲಿ ಅಲ್ಲಿ ಒಂದು ದಿಕ್ಕಲ್ಲೇ ಅಲ್ಲ, ಎಲ್ಲ ಕಡೆಯಲ್ಲಿ ಕಳವು ಮಾಡಿದ್ದೇನೆ. ಆದರೂ ನಾವು ನಮ್ಮ ದೇವಸ್ಥಾನದಲ್ಲಿ ನಾವು ಕಳವು ಮಾಡಿದ್ದು ಮೊನ್ನೆ ಮಾಡಿದ್ರಲ್ಲಿ ಅವ ಸಿಕ್ಕಿಬಿದ್ದು ಎಂದು 24 ಗಂಟೆಯೊಳಗೆ ನಮ್ಮ ದೈವದ ನುಡಿಯಾಗಿತ್ತು. 24 ಗಂಟೆಯೊಳಗೆ ಸಿಕ್ಕಿದೆ ಎಂಬುದು ನಮಗೊಂದು ಈ ಸಮಯದಲ್ಲಿ ನಾನು ದೇವಸ್ಥಾನದಲ್ಲಿ ಸಮಯದಲ್ಲಿ ಹೇಳ್ತಿದ್ದೇನೆ. ಈ ಕಸ್ತೂರ್ಬಾ ನಗರದ ಬಬ್ಬುಸ್ವಾಮಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ. ಈ ದೇವಸ್ಥಾನದಲ್ಲಿ ಇಲ್ಲಿವರೆಗೆ ಅನೇಕ ಒಂದು ವಿಶೇಷಗಳು ನಮ್ಮ ಕಾರಣಿಕೆಗಳು ನಡೆದಿವೆ. ಆದರೆ ಇತ್ತೀಚೆಗೆ ಒಂದು ವಿಶೇಷವಾದ ಒಂದು ಘಟನೆ ವಿಶೇಷವಾದ ಒಂದು ಘಟನೆ ನಡೆದಿದೆ ಅಂತೇಳಿದರೆ ಒಂದು ಕಳ್ಳತನ ನಡೀತಿದೆ ಈ ಕ್ಷೇತ್ರದಲ್ಲಿ. ಈ ಹಿಂದೆ ಕೂಡ ಕಳ್ಳತನ ಮಾಡಿದವರನ್ನು ಅದನ್ನು ಹಿಡಿದು ತರುವಂತಹ ಒಂದು ಪರಿಸ್ಥಿತಿ ಬಂದಿತ್ತು. ಆದರೆ ಈ ಬಾರಿ ಮಾತ್ರ ಕಳ್ಳತನ ಮಾಡಿ ನಮಗೆ ಅದರ ಸುಳಿವು ಸಿಗಲಿಲ್ಲ. ಈ ಸಂದರ್ಭದಲ್ಲಿ ನಾವು ಮರುದಿವಸ ನಡೆಯುವ ಒಂದು ದೈವದ ದರ್ಶನ ಇತ್ತು. ಆ ದೈವ ದರ್ಶನದಲ್ಲಿ ನಾವೊಂದು ಪ್ರಾರ್ಥನೆಯನ್ನು ಮಾಡಿದೆವು. ಈ ಕ್ಷೇತ್ರದಲ್ಲಿ ಒಂದು ಕಳ್ಳತನ ಆಗಿದೆ, ಆದ್ದರಿಂದ ಈ ಕ್ಷೇತ್ರಕ್ಕೆ ಭಾಳ ಕೆಟ್ಟ ಹೆಸರು ಬಂದಿದೆ. ಅದರಿಂದ ತಕ್ಷಣ ನಮಗೊಂದು ಈ ಕಳ್ಳ ಯಾರೆಂಬುದನ್ನು ಸಿಗುವಾಗೆ ನಮಗೆ ಒಂದು ತೋರಿಸಿಕೊಡಬೇಕು ಎಂಬ ಒಂದು ಪ್ರಾರ್ಥನೆ ಮಾಡಿದೆವು. ಆ ಪ್ರಕಾರ ದೈವ ನಮಗೆ ಒಂದು ನುಡಿಯನ್ನು ನೀಡ್ತದೆ, ನೀವೇನು ಭಯಪಡಬೇಡಿ, ಆ ಕಳ್ಳ ನಿಮಗೆ ಸಿಗುವಾಗೆ ನಾನು ಮಾಡಿಕೊಡ್ತೇನೆ, 24 ಗಂಟೆಯೊಳಗೆ ಸಿಗುವಾಗೆ ಮಾಡಿಕೊಡ್ತೇನೆ ಎಂಬ ಅಭಯವನ್ನು ದೈವ ನಮಗೆ ನೀಡ್ತದೆ. ಆ ಪ್ರಕಾರವಾಗಿ ಇದು ಪೊಲೀಸ್ನವರು ಬರ್ತಾರೆ, ಅವರ ಕೆಲಸವನ್ನು ಅವರು ಮಾಡ್ತಾರೆ. ಅದು CCTV ಕ್ಯಾಮರಾದಲ್ಲಿ ಅದನ್ನೆಲ್ಲ ನೋಡಿರ್ತೇವೆ. ಮರುದಿವಸ ಆದಿತ್ಯವಾರ ದಿವಸ ಬೆಳಿಗ್ಗೆ ನಮ್ಮ ಒಬ್ಬರು ಇಲ್ಲಿ ಭಕ್ತರು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡುವಾಗ ಒಬ್ಬ ಅಲ್ಲಿ ಮಲಗಿರ್ತಾನೆ. ಅವನನ್ನು ಯಾಕೋ ಬೆಳಿಗ್ಗೆ ಆದರೂ ಇವನು ಒಂದೇನು ಮಲಗಿದ್ದಾನೆ ಅಂತೇಳಿ ನೋಡುವಾಗ ನಾವು CCTVಯಲ್ಲಿ ಏನು ಕಳ್ಳ ಇದ್ದ ಇವನಿಗೆ ಹೋಲಿಕೆ ಇತ್ತು. ಅದರಿಂದ ಅದೇ ಕಳ್ಳ ಇರಬೇಕು ಅಂತೇಳಿ ನಾವು ಗ್ರಹಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಪೊಲೀಸ್ನವರು ತಕ್ಷಣ ಒಂದು ಸ್ಪಂದನೆ ಮಾಡ್ತಾರೆ. ಬಂದು ಅಲ್ಲಿ ನೋಡುವಾಗ ಅವನೇ ಸರಿ ಕಳ್ಳ. ಅವನನ್ನು ಹಿಡಿದು ಪೊಲೀಸರವರ ಇದಕ್ಕೆ ವಶಕ್ಕೆ ತೆಗೊಳ್ತಾರೆ. ಇಲ್ಲಿ ವಿಶೇಷ ಏನಂತ ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಕಳ್ಳತನ ಮಾಡಿ ಆ ಕಳ್ಳ ಏನು ಮಾಡ್ತಾರೆ ಅಂತೇಳಿ ಸಾಮಾನ್ಯವಾಗಿ ಆ ಸಿಕ್ಕಿದ ಹಣವನ್ನು ದೋಚಿಕೊಂಡು ಅವರವರ ಊರಿಗೆ ಹೋಗಿ ಬಿಡ್ತಾರೆ. ಇಲ್ಲಿ ಯಾರಿಗೂ ಸಿಗೋದಿಲ್ಲ. ಪೊಲೀಸರು ಎಷ್ಟು ಹುಡುಕಿದ್ರು ಅವರು ಇಲ್ಲ, ಬಂದಾಗ ನಾವು ಮುಂದೆ ನೋಡುವ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವನಿಗೆ ಮಂಪರು ಬಂದಾಗಿ ಅವ ಮಲಗಿ ಪೊಲೀಸರು ಬರುವವರೆಗೆ ಅವನಿಗೆ ಯಾರಿಗೆ ಗೊತ್ತಾಗಲಿಲ್ಲ ಅವನಿಗೆ ಅಂತ ಹೇಳಿದರೆ ಅದೊಂದು ದೊಡ್ಡ ಪವಾಡ. ಇದು ಭಾಳ ವಿಶೇಷವಾದದ್ದು. ಯಾಕಂತೇಳಿ 2 ದಿವಸ ಅವಕಾಶ ಇತ್ತು, ಅವನಿಗೆ ಹೋಗ್ಬೋದಿತ್ತು. ಆದರೆ ಏನು ಮಾಡ್ತಾನೆ, ಇನ್ನೂ ಕಡೆಯಲ್ಲಿ ಪ್ರಯತ್ನವನ್ನು ಮಾಡಿ ಇಲ್ಲಿ ಮಲಗಿದವ ಅದೇ ಪೊಲೀಸರ ಕೈಗೆ ಸಿಕ್ಕುವವರೆಗೆ ಎಲ್ಲಿಲ್ಲ ಅಂತ ಹೇಳಿದರೆ ಅದು ದೈವ ನಮಗೆ ಏನು ನುಡಿಕೊಟ್ಟಿತ್ತು, 24 ಗಂಟೆಗೆ ಅವನ್ನ ತೋರಿಸಿಕೊಡ್ತೇನೆ ಅಂತೇಳಿ. ಅದಕ್ಕೆ 100ಕ್ಕೆ 100 ಅಕ್ಷರ ಸತ್ಯವಾಗಿ ಪೊಲೀಸರ ಕೈಗೆ ಸಿಗ್ತಾನೆ. ಪೊಲೀಸ್ನವರು ಬಂದು ಇಲ್ಲಿ ಕರ್ಕೊಂಡು ಬಂದು ಪರಿಶೀಲನೆ ಮಾಡಿ ಎಲ್ಲ ಮಾಡಿ, ಆದರೆ ಅದನ್ನು ಅವನು ವಶಕ್ಕೆ ಕೊಡಬೇಕಾದ್ರೆ ಅವ್ರಿಗೆ ಪೊಲೀಸ್ನವರ ಇನ್ನೂ ಅನೇಕ ಅದಕ್ಕೆ ಪ್ರಕ್ರಿಯೆಗಳು ಇವೆ. ಅದೆಲ್ಲ ಆದಮೇಲೆ ಮುಂದಿನ ಇದು ಗೊತ್ತಾಗ್ಬೋದು. ಅಂತೂ ದೈವ ಏನು ನಮಗೆ ನುಡಿಯನ್ನು ಕೊಟ್ಟಿತ್ತು, ಆ ಕಳ್ಳನನ್ನು 24 ಗಂಟೆ ಒಳಗೆ ಹಿಡಿದು ನಿಮಗೆ ಕೊಡ್ತೇವೆ ಅಂತೇಳಿ ಆ ಪ್ರಕಾರ ಕಳ್ಳ ನಮಗೆ ಸಿಕ್ಕಿದ್ದು ಇಲ್ಲಿನ ಎಲ್ಲ ಪರಿಸರದವರಿಗೆ, ಎಲ್ಲ ಭಕ್ತಾದಿಗಳಿಗೆ, ನಮಗೆ ಆಡಳಿತ ಮಂಡಳಿಗಳು ಭಾಳ ಒಂದು ಸಂತೋಷ ಆಗಿದೆ. ದೈವದ ಮೇಲೆ ಅಪಾರವಾದ ನಂಬಿಕೆ, ಭಕ್ತಿ ನಮಗೆ ಬಂದಿದೆ. ಕಸ್ತೂರ್ಬಾ ನಗರ ಚಿಟ್ಪಾಡಿಯ ಇಲ್ಲಿಯ ಒಂದು ನಾನು ಸದಸ್ಯನಾಗಿದ್ದೇನೆ. ಮೊನ್ನೆ ತಾನೇ ಶುಕ್ರವಾರ 5 ತಾರೀಕಂದು ರಾತ್ರಿ 1:30 ಗಂಟೆ ವೇಳೆಗೆ ನಮ್ಮ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾಣಿಕೆ ಡಬ್ಬಿ ಕಳವಾಗಿತ್ತು. ಆ ಕಾಣಿಕೆ ಡಬ್ಬಿಯಲ್ಲಿ ಸುಮಾರು ಮೌಲ್ಯ ಇರುವುದರಿಂದ ನಮ್ಮ ದೇವಸ್ಥಾನದಲ್ಲಿ ಮರುದಿನ ಶನಿವಾರ ದಿವಸ ಒಂದು ಭಕ್ತರ ಒಂದು ಸೇವೆ ದರ್ಶನ ನಡೆದಿತ್ತು. ಆ ದರ್ಶನ ಸಂದರ್ಭದಲ್ಲಿ ನಮ್ಮ 10 ಸಂವತ್ಸರ ಹಾಗೂ ಸಮಿತಿ ಸದಸ್ಯರು ಈ ದೈವದಲ್ಲಿ ಆ ಕಳ್ಳ ಯಾರು ಎಂಬುದು ಪ್ರಶ್ನೆ ಕೇಳಿದರು. ಆ ಕಳ್ಳ ನಿಮಗೆ 24 ಗಂಟೆಯೊಳಗೆ ನಾನು ತೋರಿಸಿಕೊಡುತ್ತೇನೆ ಎಂದು
ದೈವದ ಒಂಜಿ ಸತ್ಯದ ನುಡಿಯಾಗಿತ್ತು. ಅದೇ ಪ್ರಕಾರ ಆದಿತ್ಯವಾರ ಬೆಳಿಗ್ಗೆ ನಾನು ಉಡುಪಿ KSRT ಬಸ್ ಸ್ಟ್ಯಾಂಡ್ ನಿಲ್ದಾಣದ ಆಟೋ ಡ್ರೈವರಲ್ಲಿ ಅಲ್ಲಿ ದುಡಿತಿದ್ದೇನೆ. ಆ 8 ಗಂಟೆ ಹೊತ್ತು ಸಮಯದಲ್ಲಿ ನಾನು ಅವ ನಿದ್ರಿಸಿದ ಸಮಯದಲ್ಲಿ ಎಲ್ಲರೂ 8 ಗಂಟೆ ನಂತರ ಎಲ್ಲರೂ ಎದ್ದು ಹೋಗಿದ್ದಾರೆ. ಅಲ್ಲೇ ಮಲಗಿದ್ದ. ಆ ಮಲಗಿದ ಸಂದರ್ಭದಲ್ಲಿ ನಾನು ಇಲ್ಲಿ CC ಕ್ಯಾಮರಾದಲ್ಲಿ ಆ ಭಾವಚಿತ್ರ ನೋಡಿ ಆ ಭಾವಚಿತ್ರಕ್ಕೂ ಮತ್ತು ಅವನಿಗೆ ಒಂದು ಹೋಲಿಕೆ ಬಂದ ನಂತರ ನಾನು ಮತ್ತು ನನ್ನ ಗೆಳೆಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸ್ನವರು ಬಂದ ಮೇಲೆ ಅವನು ಬರುವವರೆಗೆ ಅವನು ನಿದ್ದೆಯಲ್ಲಿ ಏಳಲಿಲ್ಲ. ಅದೇ ಥರ ಪೊಲೀಸ್ನವರು ತನಿಖೆ ಮಾಡಿ ನಮಗೆ ನಿಮ್ಮಲ್ಲಿ ದೇವಸ್ಥಾನದಲ್ಲಿ ಕಳವು ಮಾಡಿದ ವ್ಯಕ್ತಿ ಇವನೇ ಎಂಬುದು ನಮಗೆ ಅವರು ಮಾಹಿತಿ ನೀಡಿದ್ದು. ಅದೇ ನಂತರ ಎಲ್ಲವೂ ಕಡೆಯಲ್ಲಿ ಅಲ್ಲಿ ಒಂದು ದಿಕ್ಕಲ್ಲೇ ಅಲ್ಲ, ಎಲ್ಲ ಕಡೆಯಲ್ಲಿ ಕಳವು ಮಾಡಿದ್ದೇನೆ. ಆದರೂ ನಾವು ನಮ್ಮ ದೇವಸ್ಥಾನದಲ್ಲಿ ನಾವು ಕಳವು ಮಾಡಿದ್ದು ಮೊನ್ನೆ ಮಾಡಿದ್ರಲ್ಲಿ ಅವ ಸಿಕ್ಕಿಬಿದ್ದು ಎಂದು 24 ಗಂಟೆಯೊಳಗೆ ನಮ್ಮ ದೈವದ ನುಡಿಯಾಗಿತ್ತು. 24 ಗಂಟೆಯೊಳಗೆ ಸಿಕ್ಕಿದೆ ಎಂಬುದು ನಮಗೊಂದು ಈ ಸಮಯದಲ್ಲಿ ನಾನು ದೇವಸ್ಥಾನದಲ್ಲಿ ಸಮಯದಲ್ಲಿ ಹೇಳ್ತಿದ್ದೇನೆ. ಈ ಕಸ್ತೂರ್ಬಾ ನಗರದ ಬಬ್ಬುಸ್ವಾಮಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ. ಈ ದೇವಸ್ಥಾನದಲ್ಲಿ ಇಲ್ಲಿವರೆಗೆ ಅನೇಕ ಒಂದು ವಿಶೇಷಗಳು ನಮ್ಮ ಕಾರಣಿಕಗಳು ನಡೆದಿವೆ. ಆದರೆ ಇತ್ತೀಚೆಗೆ ಒಂದು ವಿಶೇಷವಾದ ಒಂದು ಘಟನೆ ವಿಶೇಷವಾದ ಒಂದು ಘಟನೆ ನಡೆದಿದೆ ಅಂತೇಳಿದರೆ ಒಂದು ಕಳ್ಳತನ ನಡೀತಿದೆ ಈ ಕ್ಷೇತ್ರದಲ್ಲಿ. ಈ ಹಿಂದೆ ಕೂಡ ಕಳ್ಳತನ ಮಾಡಿದವರನ್ನು ಅದನ್ನು ಹಿಡಿದು ತರುವಂತಹ ಒಂದು ಪರಿಸ್ಥಿತಿ ಬಂದಿತ್ತು. ಆದರೆ ಈ ಬಾರಿ ಮಾತ್ರ ಕಳ್ಳತನ ಮಾಡಿ ನಮಗೆ ಅದರ ಸುಳಿವು ಸಿಗಲಿಲ್ಲ. ಈ ಸಂದರ್ಭದಲ್ಲಿ ನಾವು ಮರುದಿವಸ ನಡೆಯುವ ಒಂದು ದೈವದ ದರ್ಶನ ಇತ್ತು. ಆ ದೈವ ದರ್ಶನದಲ್ಲಿ ನಾವೊಂದು ಪ್ರಾರ್ಥನೆಯನ್ನು ಮಾಡಿದೆವು. ಈ ಕ್ಷೇತ್ರದಲ್ಲಿ ಒಂದು ಕಳ್ಳತನ ಆಗಿದೆ, ಆದ್ದರಿಂದ ಈ ಕ್ಷೇತ್ರಕ್ಕೆ ಭಾಳ ಕೆಟ್ಟ ಹೆಸರು ಬಂದಿದೆ. ಅದರಿಂದ ತಕ್ಷಣ ನಮಗೊಂದು ಈ ಕಳ್ಳ ಯಾರೆಂಬುದನ್ನು ಸಿಗುವ ಹಾಗೆ ನಮಗೆ ಒಂದು ತೋರಿಸಿಕೊಡಬೇಕು ಎಂಬ ಒಂದು ಪ್ರಾರ್ಥನೆ ಮಾಡಿದೆವು. ಆ ಪ್ರಕಾರ ದೈವ ನಮಗೆ ಒಂದು ನುಡಿಯನ್ನು ನೀಡ್ತದೆ, ನೀವೇನು ಭಯಪಡಬೇಡಿ, ಆ ಕಳ್ಳ ನಿಮಗೆ ಸಿಗುವ ಹಾಗೆ ನಾನು ಮಾಡಿಕೊಡ್ತೇನೆ, 24 ಗಂಟೆ ಒಳಗೆ ಸಿಗುವ ಹಾಗೆ ಮಾಡಿಕೊಡ್ತೇನೆ ಎಂಬ ಅಭಯವನ್ನು ದೈವ ನಮಗೆ ನೀಡ್ತದೆ. ಆ ಪ್ರಕಾರವಾಗಿ ಇದು ಪೊಲೀಸ್ನವರು ಬರ್ತಾರೆ, ಅವರ ಕೆಲಸವನ್ನು ಅವರು ಮಾಡ್ತಾರೆ. ಅದು CCTV ಕ್ಯಾಮರಾದಲ್ಲಿ ಇದನ್ನೆಲ್ಲ ನೋಡಿರ್ತೇವೆ. ಮರುದಿವಸ ಆದಿತ್ಯವಾರ ದಿವಸ ಬೆಳಿಗ್ಗೆ ನಮ್ಮ ಒಬ್ಬರು ಇಲ್ಲಿ ಭಕ್ತರು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡುವಾಗ ಒಬ್ಬ ಅಲ್ಲಿ ಮಲಗಿರ್ತಾನೆ. ಅವನನ್ನು ಯಾಕೋಸ್ಕರ ಬೆಳಿಗ್ಗೆ ಆದರೂ ಇವನು ಒಂದೇನು ಮಲಗಿದ್ದಾನೆ ಅಂತೇಳಿ ನೋಡುವಾಗ ನಾವು CCTVಯಲ್ಲಿ ಏನು ಕಳ್ಳ ಇದ್ದ ಇವನಿಗೆ ಹೋಲಿಕೆ ಇತ್ತು. ಅದರಿಂದ ಅದೇ ಕಳ್ಳ ಇರಬೇಕು ಅಂತೇಳಿ ನಾವು ಗ್ರಹಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಪೊಲೀಸ್ನವರು ತಕ್ಷಣ ಒಂದು ಸ್ಪಂದನೆ ಮಾಡ್ತಾರೆ. ಬಂದು ಅಲ್ಲಿ ನೋಡುವಾಗ ಅವನೇ ಸರಿ ಕಳ್ಳ. ಅವನನ್ನು ಹಿಡಿದು ಪೊಲೀಸರವರ ಇದಕ್ಕೆ ವಶಕ್ಕೆ ತಗೊಳ್ತಾರೆ. ಇಲ್ಲಿ ವಿಶೇಷ ಏನಂತ ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಕಳ್ಳತನ ಮಾಡಿ ಆ ಕಳ್ಳ ಏನು ಮಾಡ್ತಾರೆ ಅಂತೇಳಿ ಸಾಮಾನ್ಯವಾಗಿ ಆ ಸಿಕ್ಕಿದ ಹಣವನ್ನು ದೋಚಿಕೊಂಡು ಅವರವರ ಊರಿಗೆ ಹೋಗಿಬಿಡ್ತಾರೆ. ಇಲ್ಲಿ ಯಾರಿಗೂ ಸಿಗೋದಿಲ್ಲ. ಪೊಲೀಸರು ಎಷ್ಟು ಹುಡುಕಿದ್ರು ಅವರು ಇಲ್ಲ, ಬಂದಾಗ ನಾವು ಮುಂದೆ ನೋಡುವ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವನಿಗೆ ಮಂಪರು ಬಂದಾಗಿ ಅವ ಮಲಗಿ ಪೊಲೀಸರು ಬರೋವರೆಗೆ ಅವನಿಗೆ ಯಾರಿಗೆ ಗೊತ್ತಾಗಲಿಲ್ಲ ಅವನಿಗೆ ಅಂತ ಹೇಳಿದರೆ ಅದೊಂದು ದೊಡ್ಡ ಪವಾಡ. ಇದು ಭಾಳ ವಿಶೇಷವಾದದ್ದು. ಯಾಕಂತೇಳಿ 2 ದಿವಸ ಅವಕಾಶ ಇತ್ತು, ಅವನಿಗೆ ಓಡಿ ಹೋಗ್ಬೋದಿತ್ತು. ಆದರೆ ಏನು ಮಾಡ್ತಾನೆ, ಇನ್ನೂ ಕಡೆಯಲ್ಲಿ ಪ್ರಯತ್ನವನ್ನು ಮಾಡಿ ಇಲ್ಲಿ ಮಲಗಿದವ ಅದೇ ಪೊಲೀಸರ ಕೈಗೆ ಸಿಕ್ಕುವವರೆಗೆ ಎಲ್ಲಿಲ್ಲ ಅಂತ ಹೇಳಿದರೆ ಅದು ದೈವ ನಮಗೆ ಏನು ನುಡಿಕೊಟ್ಟಿತ್ತು, 24 ಗಂಟೆಗೆ ಅವನನ್ನು ತೋರಿಸಿಕೊಡ್ತೇನೆ ಅಂತೇಳಿ. ಅದಕ್ಕೆ 100ಕ್ಕೆ 100 ಅಕ್ಷರ ಸತ್ಯವಾಗಿ ಪೊಲೀಸರ ಕೈಗೆ ಸಿಗ್ತಾನೆ. ಪೊಲೀಸ್ನವರು ಬಂದು ಇಲ್ಲಿ ಕರ್ಕೊಂಡು ಬಂದು ಪರಿಶೀಲನೆ ಮಾಡಿ ಎಲ್ಲ ಮಾಡಿ, ಆದರೆ ಅದನ್ನು ಅವನು ವಶಕ್ಕೆ ಕೊಡಬೇಕಾದ್ರೆ ಅವ್ರಿಗೆ ಪೊಲೀಸ್ನವರ ಇನ್ನೂ ಅನೇಕ ಅದಕ್ಕೆ ಪ್ರಕ್ರಿಯೆಗಳು ಇವೆ. ಅದೆಲ್ಲ ಆದಮೇಲೆ ಮುಂದಿನ ಇದು ಗೊತ್ತಾಗ್ಬೋದು. ಅಂತೂ ದೈವ ಏನು ನಮಗೆ ನುಡಿಯನ್ನು ಕೊಟ್ಟಿತ್ತು, ಆ ಕಳ್ಳನನ್ನು 24 ಗಂಟೆ ಒಳಗೆ ಹಿಡಿದು ನಿಮಗೆ ಕೊಡ್ತೇವೆ ಅಂತೇಳಿ ಆ ಪ್ರಕಾರ ಕಳ್ಳ ನಮಗೆ ಸಿಕ್ಕಿದ್ದು ಇಲ್ಲಿನ ಎಲ್ಲ ಪರಿಸರದವರಿಗೆ, ಎಲ್ಲ ಭಕ್ತಾದಿಗಳಿಗೆ, ನಮಗೆ ಆಡಳಿತ ಮಂಡಳಿಗಳು ಭಾಳ ಒಂದು ಸಂತೋಷ ಆಗಿದೆ. ದೈವದ ಮೇಲೆ ಅಪಾರವಾದ ನಂಬಿಕೆ ಭಕ್ತಿ ನಮಗೆ ಬಂದಿದೆ.